ಬ್ಯಾಕ್ ಮತ್ತೆ ಲಂಚ್ ಒಲ್ಲರು ಮಾತ್ರ ಹುಷಾರಿಪ್ಪ ನೆಂತೊಂದೆ ಅದು ಬಂದ ಗಂಟೆ ಬಯ್ಯ 4 ಗಂಟೆ ಗೊತ್ತಿದ್ದ ನೆತ್ತೊಂಡೆ ತೋಟಕ್ಕೆ ಹೋದ್ ಬರ್ಕ ಮಾಡಿದೆ ಅಂಚಂಜಿ ವ್ಲಾಗ್ ಬಂತು ಬರ್ತಿನ ಅಂಚ ಮಾತೆಲ್ಲ ಹೆಂಚಿಪ್ಪ ಹುಷಾರಿಪ್ಪ ನೆನತೊಂದೆ ಅಂಚನೆ ಕ್ಲೀನಿಕ್ ಯಾಕಂದ್ರೆ ತೋಟಕ್ಕೆ ಒಂದು ಹೋದ್ ಬರ್ಕ ಅಂತ ವೀಡಿಯೋ ಮಂತನ ಅಂಚ ತೋಲಿ ಇನ್ನೆಂಗನ ತೋಟ ತೋಲಿ ಬಯ್ಯ ಅಂಡದ ನಾನು ಸ್ಪ್ರಿಂಕ್ಲರ್ ಪಾಡ್ಕೊಂಡು ನೆನಪೆ ಅಂಚ ಅವ್ರ ತೋಟಕ್ಕೆ ಹೋಗಿ ಹೆಂಚೊಂದು ಹೆಂಚ ಆತನ ಅವಸ್ಥೆ ಬಂದು ತುದು ಬರ್ಕ ಬಂದು ಹೋಯ್ನ ಅಂಚ ನಿಖಿಲಲ್ಲ ಇಂಚ ತೋಟ ಬರೀತಾನೆ ಕಮೆಂಟ್ ಬಂದ್ಪ್ಲೆ ಬೇಕಾ ನೆಕ್ಸ್ಟ್ ಅದು ಬಂದ ನಾನು ಡೈಲಿ ಬ್ಲಾಗ್ ಪಾಡ್ಕೊಂಡು ಟೈಮ್ ಮಲ್ಕೊಡೋಂಗಿಲ್ಲ ಅದೇ ಬಂದ ತೂಕ ನಾನು ರಜೆಟ್ ಒಂದು ಜೇತ ಅಚೀವ್ಮೆಂಟ್ ಆಪ್ನ ಬಂದ್ಬಿಡ್ಕೊಂಡು ಯೂಟ್ಯೂಬ್ಡು ಅಂಡ ಇತ್ತೇನೆ ಎಂಜಿ ರೆಡ್ಡ ಸರ್ ಸಬ್ಸ್ಕ್ರೈಬ್ ಇಲ್ಲ ಅಂಚ ಎಂಕಲ್ಲ ತೋಟ ಅಂಚನೆ ಮಧ್ಯಾಹ್ನದ ದೊಂಬು ಕಮ್ಮಿ ಆಯ್ತು నాకు ಅಂಚವರ ಸ್ಪ್ರಿಂಕ್ಲರ್ ಮಾಡಿದ್ರೆ ರನ್ ಮಾಡ್ಬೇಕು ನೆನತ್ತೆ ಅಂಚ ಸ್ಪ್ರಿಂಕ್ಲರ್ ರನ್ ಮಾಡ್ತಿದ್ದು ಅರ್ಧ ಗಂಟೆ ರನ್ ಮಾಡ್ತಾನ ಪೂಂಜೆ ಮಾತ್ರ ಹಿಂಗೆ ಮೊಟ್ಟ ಬರ್ಬೇಕು ಔಟ್ ಡ್ಯಾಶ್ ಸಿಚುವೇಶನ್ ಹೋಗಿ ಪಂಪು ಸೆಟ್ಟಿ ಬೈದೆ ಇಂಥ ನೋಡೋಡು ತೂಕ ಸುರು ಕರೊಂದಂದು ಇರ್ಮ ದಿಪ್ಪುನ ಮಲ್ಲೆಜಿ ಪಾಡಲಿ ತೂಕ ಗೈಸ್ ರನ್ನ ಒಂದುಂಟ ಕಂಡಿದ್ದೆ ಹಾಗೆ ಪ್ರೆಸರ್ ಒಂದೊಂದು ಗೊತ್ತಿದ್ದೆ ತೂಕ ಏಸಿ ಪ್ರೆಸರ್ ಕಮ್ಮಿ ಉಂಡು ಪಂಡಚೂರು ವೋಲ್ಟೇಜ್ ಕಮ್ಮಿ ಉಂಡತ ಅಂಚ ಮತ್ತೆ ಈ ಬ್ಲಾಗ್ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡ್ಪ್ಲೆ ಶೇರ್ ಮಾಡ್ಪ್ಲೆ ಕಮೆಂಟ್ ಮಾಡ್ತಪ್ಪ ನಂದು ಬಾಯ್ ಬಾಯ್ ಟಾಟಾ ತಿರ್ಗ ನೆಕ್ಸ್ಟ್ ಬ್ಲಾಗ್ ಇಡು